ಮೂಡಬಿದಿರೆಯ ಅಲಂಗಾರ್ನಲ್ಲಿರುವ ಪಂಡಿತ್ ಹೆಲ್ತ್ ರೆಸಾರ್ಟ್ ಮತ್ತು ಸ್ಪಾದ ಪ್ರವರ್ತಕ ಮತ್ತು ಆರ್ಗನ್ ಡೊನೇಟ್ ಇಂಡಿಯಾ ಫೌಂಡೇಶನ್ನ ಚೇರ್ಮನ್ ರಾದ ಲಾಲ್ ಗೋಯಲ್ ದಂಪತಿಗಳ ವಿವಾಹ ವಾರ್ಷಿಕೋತ್ಸವದ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಿದರು. ಮೂಡಬಿದಿರೆಯ ಪಂಡಿತ್ ಹೆಲ್ತ್ ರೆಸಾರ್ಟ್ ಮತ್ತು ಸ್ಪಾದ ಪ್ರವರ್ತಕ ಲಾಲ್ ಗೋಯಲ್ ಮತ್ತು ರಜನಿ ಗೋಯಲ್ ಅವರು ತಮ್ಮ 36ನೇ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಂಡರು. ಇದೇ ವೇಳೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಮೂಡಬಿದಿರೆ ಜೈನ ಮಠದ ಭಟ್ಟಾರಕ ಚಾರುಕೀರ್ತಿ ಸ್ವಾಮೀಜಿ ಅವರು ಗೋಯಲ್ ದಂಪತಿಗಳ ವೈವಾಹಿಕ ಜೀವನಕ್ಕೆ ಶುಭ ಹಾರೈಸಿದ್ರು. और सज्जन गृहस्थ भी आते हैं, वैमानिक विमान का लोग भी आते हैं. तो कारण ये है उन्होंने किसी व्यक्ति को नीच नहीं समझा, ऊपर भी नहीं समझा, समान रूप में मानवत्व का दैवत्व का करने के लिए नाना प्रकार का यहाँ जितने भी फेस्टिवल होता है, क्रिश्चियन का हो, मुसलमान का हो, जैनों को हो, हिंदुओं को हो, सब संस्कृति का अनावरण करने का उन्होंने कोशिश करते हैं. इसलिए मैंने बताया रिजॉर्ट न केवल एक वैभवीकरण करने का सामान्य व्यवहारिक का एक वैभव का स्थान है, संसारिक लोगों का वैभव का स्थान नहीं है. ये स्थान है हमारा संस्कृति का विनिमय का स्थान होना चाहिए. ಅನಂತರ ಮಾಜಿ ಸಚಿವ ಅಭಯ್ ಚಂದ್ರ ಜೈನ್ ಅವರು ಮಾತನಾಡಿ, ಶಿಕ್ಷಣ ಕಾಶಿ ಎಂದೇ ಹೆಸರುವಾಸಿಯಾದ ಮೂಡಬಿದಿರೆಯಲ್ಲಿ ಲಾಲ್ ಗೋಯಲ್ ಅವರು ಪಂಡಿತ್ ರೆಸಾರ್ಟ್ ಅನ್ನ ನಿರ್ಮಿಸಿ ಇನ್ನಷ್ಟು ಪ್ರವಾಸಿ ತಾಣವಾಗಲು ಪಣತೊಟ್ಟಿರುವುದು ಅವಿಸ್ಮರಣೀಯ. ಇದೀಗ ಅವರ ವಿವಾಹ ವಾರ್ಷಿಕೋತ್ಸವವನ್ನ ಆಚರಿಸುತ್ತಿರುವುದು ಸಂತಸದ ವಿಚಾರ ಎಂದರು. Reached a good place now because he settled in Mudabidri. He calls all of his well-wishers, his relatives every year to Mudabidri. Because of that, all you people came here today. Like this, he invites sometimes his classmates, his schoolmates. Like that, every year minimum 2 to 5 programs he arranges here. ಇದೇ ಸಂದರ್ಭದಲ್ಲಿ ಮಾಜಿ ಸಚಿವ ಅಮರ್ನಾಥ್ ಶೆಟ್ಟಿ ಅವರು ಮಾತನಾಡಿ, ಲಾಲ್ ಗೋಯಲ್ ಅವರು ವಿವಿಧ ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡು ಸಮಾಜಮುಖಿ ಕಾರ್ಯದಲ್ಲಿ ಭಾಗವಹಿಸುತ್ತಿರುವುದು ಶ್ಲಾಘನೀಯ ಎಂದ ಅವರು ವಿವಾಹ ಮಹೋತ್ಸವಕ್ಕೆ ಶುಭ ಹಾರೈಸಿದ್ರು. ವಿಸರ್ಜನೆ ಮಾಡಿಕೊಂಡು ಎಲ್ಲ ಜನರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿದೆ. ಪ್ರತಿ ಸರ್ತಿ ಯಾವುದಾದ್ರೂ ಒಂದೊಂದು ಸಭೆ ಸಮಾರಂಭಗಳಲ್ಲಿ ಮೂಡುಬಿದಿರೆ ಎಲ್ಲರನ್ನು ಕರೆದು ಅವರು ಈ ಸಮಾರಂಭಗಳನ್ನು ಮಾಡ್ತಾಯಿದ್ರು. ಇವತ್ತು ಅವರಿಗೆ ಮದುವೆಯಾಗಿ 37 ವರ್ಷ ಆಯಿತು. 37 ವರ್ಷದ ಈ ಒಂದು ಮದುವೆ ಸಮಾರಂಭದ ಈ ಒಂದು ಸುಸಂದರ್ಭವನ್ನು ಊರವರನ್ನೆಲ್ಲ ಕರೆದು ಅವರು ಅದರಲ್ಲಿ ಸಂತೋಷ ಪಡಬೇಕಂತ ಹೇಳುವಂಥ ದೃಷ್ಟಿಯಿಂದ ಇವತ್ತು ನಮ್ಮೆಲ್ಲರನ್ನು ಕರೆದಿದ್ದಾರೆ. ವಿವಾಹ ವಾರ್ಷಿಕೋತ್ಸವವನ್ನ ಆಚರಿಸಿಕೊಂಡ ಲಾಲ್ ಗೋಯಲ್ ಅವರು ಅವಿಸ್ಮರಣೀಯ ಕ್ಷಣವನ್ನ ನೆನಪಿಸಿಕೊಂಡ್ರು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡ ಜಗದೀಶ್ ಅಧಿಕಾರಿ, ಪಿಕೆ ಥೋಮಸ್, ವಲೇರಿಯನ್ ಸಿಕ್ವೇರಾ ಹಾಗೂ ಮತ್ತಿತರ ಗಣ್ಯರು ಆಗಮಿಸಿ ಲಾಲ್ ಗೋಯಲ್ ದಂಪತಿಗಳಿಗೆ ಶುಭ ಹಾರೈಸಿದ್ರು. ಪ್ರೇಮಶ್ರೀ V4 News 24/7 ಮೂಡಬಿದಿರೆ.